ಕಡೆಗೋಲು ಪಿಡಿದ ಕೃಷ್ಣನಾದಿಯಾಗಿ ಸಾವಿರಾರು ದೇವಳಗಳಿರುವಂತಹ ಸುಂದರ ನಗರಿ ಉಡುಪಿ. ರುಚಿಕರವಾದ ಅಡುಗೆಯಿಂದ ಹಿಡಿದು ಗುಣಮಟ್ಟದ ವಿದ್ಯಾರ್ಜನೆಯವರೆಗೆ ತನ್ನದೇ ಛಾಪನ್ನು ಮೂಡಿಸಿದ ನಗರಿ ಇದು. ದಾಸಾದಿ ದಾಸರು ತಾಳ ತಂಬೂರಿಯನ್ನ ಹಿಡಿದು ದೇವರ ನಾಮಸ್ಮರಣೆ ಮಾಡುತ್ತಾ ಓಡಾಡಿದ ನಗರಿ. ಇಂತಹ ನಗರಿಯಲ್ಲಿ ಭಕ್ತ ಕನಕದಾಸನ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದವರು ದಿವಂಗತ ಮಲ್ಪೆ ಮಧ್ವರಾಜರು. ಬನ್ನಿ ಈ ಕುರಿತ ವಿಶೇಷ ವರದಿಯನ್ನ ನೋಡ್ಕೊಂಡು ಬರೋಣ. ಉಡುಪಿ ಕೃಷ್ಣನ ನಾಡು. ಉಡುಪಿಯ ಬಗ್ಗೆ ಮಾತಾಡುವಾಗ ಇಬ್ಬರು ವ್ಯಕ್ತಿಗಳನ್ನ ವಿಶೇಷವಾಗಿ ಸ್ಮರಿಸಬೇಕು. ಒಬ್ಬರು ಕೃಷ್ಣನಿಗೆ ಗುಡಿಯ ಕಟ್ಟಿಸಿದ ಮಧ್ವಾಚಾರ್ಯರು, ಇನ್ನೊಬ್ಬರು ಕನಕನಿಗೆ ಗುಡಿ ನಿರ್ಮಿಸಿದ ಮಧ್ವರಾಜರು. ನಮ್ಮಲ್ಲೇ ಅನೇಕರಿಗೆ ತಿಳಿಯದ ವಿಚಾರವಿದು. ಹಿಂದೆ ಉಡುಪಿಯಲ್ಲಿ ಬರ ಪರಿಸ್ಥಿತಿ ಬಂದಾಗ ಸಮರೋಪಾದಿಯಾಗಿ ಭಗೀರಥನಂತೆ ಇಡೀ ಊರಿಗೆ ನೀರು ಪೂರೈಸಿದ ರಾಜಕಾರಣಿ ಪ್ರಮೋದ್ ಮಧ್ವರಾಜ್. ಅವರ ದಾನ ಧರ್ಮ ಕಾರ್ಯಗಳ ಬಗ್ಗೆ ನಮಗೆ ಗೊತ್ತಿದೆ. ಉಡುಪಿಯ ಮಲ್ಪೆ ಬಂದರಿನಿಂದ ಹಿಡಿದು ಗುಡಿಗೋಪುರಗಳವರೆಗೆ ಮಲ್ಪೆ ಮಧ್ವರಾಜರ ಕೊಡುಗೆ ಅಪಾರವಾದದ್ದು. ಅದುವರೆಗೆ ಕೃಷ್ಣನಿಗಾಗಿ ಸಂಪೂರ್ಣ ಜೀವಿತಾವಧಿಯನ್ನ ಅರ್ಪಿಸಿಕೊಂಡ ಕನಕರ ಹೆಸರಿನಲ್ಲಿ ನಿತ್ಯ ಪೂಜೆಗಳಾಗುತ್ತಿತ್ತು. 1964-65ರಲ್ಲಿ ಕನಕದಾಸರಿಗಾಗಿಯೇ ಗುಡಿಯೊಂದನ್ನ ನಿರ್ಮಾಣ ಮಾಡುವ ಕೆಲಸ ಅಂದಿನ ಶಾಸಕರಾದ ಮಲ್ಪೆ ಮಧ್ವರಾಜರು ಕೈಗೆತ್ತಿಕೊಂಡಿದ್ರು. ಯಾವ ಸ್ಥಳದಲ್ಲಿ ಕನಕದಾಸರು ನಿತ್ಯ ಕೂತು ಕೃಷ್ಣನನ್ನ ಭಜಿಸುತ್ತಿದ್ದರೋ ಅದೇ ಸ್ಥಳದಲ್ಲಿ ಜಾತಿ ಮತಗಳ ಎಲ್ಲೆ ಮೀರಿ ಬೆಳೆದು ವಾದಿರಾಜರಿಗೆ ಆತ್ಮೀಯರಾಗಿದ್ದ ಕನಕದಾಸರ ಮೂರ್ತಿಯನ್ನ ಸ್ಥಾಪಿಸಿದವರು ಮಧ್ವರಾಜರು. 1968ರ ಪೇಜಾವರ ಮಠದ ಪರ್ಯಾಯ ಬಂದ ಸಂದರ್ಭದಲ್ಲಿ ಕನಕನ ಗುಡಿಯನ್ನ ಕೃಷ್ಣ ಮಠದ ಸುಪರ್ದಿಗೆ ಹಸ್ತಾಂತರಿಸಲಾಯಿತು. ಕನಕನಿಗೆ ಗುಡಿ ಸ್ಥಾಪಿಸಿದ ಕೀರ್ತಿ ಎಂದಿಗೂ ಕೂಡ ಮಧ್ವರಾಜರಿಗೆ ಸಲ್ಲಬೇಕಾದದ್ದು. ಮಧ್ವರಾಜ್ ಹಾಗೂ ಮನೋರಮಾ ಮಧ್ವರಾಜ್ ಅವರು ಜೊತೆಯಾಗಿ ಮಾಡಿದ ದೂರದೃಷ್ಟಿತ್ವದ ಯೋಚನೆ ಇಂದು ಕೂಡ ಪ್ರವಾಸಿಗರನ್ನ ಕೈಬೀಸಿ ಕರೆಯುತ್ತಿದೆ. ಇದು ಕರಾವಳಿಯ ಕಲ್ಲಿನಲ್ಲಿ ಮಾಡಿದ ವಿಗ್ರಹ ಅಲ್ಲ, ಬದಲಾಗಿ ಗದಗದ ಬಳಪದ ವಿಶೇಷ ಕಲ್ಲಿನಿಂದ ಮಾಡಿದ ವಿಗ್ರಹವಾಗಿದ್ದು ಅತ್ಯಂತ ವಿಶೇಷತೆಯಿಂದ ಕೂಡ ಕೂಡಿದೆ ಎನ್ನುತ್ತಾರೆ ಇದರ ಉಸ್ತುವಾರಿ ನೋಡುವ ಅರ್ಚಕರು. ಅಂದರೆ ಇದು ನಮ್ಮ ತಂದೆಯವರಿಂದ ಅರ್ಚಕ ವೃತ್ತಿ ಇಲ್ಲಿ ನಡೀತಾ ಇದೆ. 1965ರಿಂದ ನಾವೇ ಇದಕ್ಕೆ ಪೂಜೆಯನ್ನು ಮಾಡಿಸ್ಕೊಂಡು ಬರ್ತಾ ಇದ್ದೀವಿ. ಇದು 1965ರಲ್ಲಿ ಮಧ್ವರಾಜ ಅವರು ತನ್ನ ಪ್ರಪ್ರಥಮ MLA ಆದ ಸಮಯದಲ್ಲಿ ಈ ಗುಡಿಯನ್ನು ಅವರ ಒಂದು ಇದಕ್ಕೆ ಸ್ಪಾರ್ಕ್ ಒಂದು ಕನಕದಾಸರಿಗೆ ಒಂದು ಅರ್ಪಿತವಾಗಿ ಇದನ್ನು ಗುಡಿಯನ್ನು ಕನ್ಸ್ಟ್ರಕ್ಟ್ ಮಾಡಿದ್ದು. ಆವಾಗ ಸಾಧಾರಣ ಸೋದೆ ಮಠದ ಸ್ವಾಮೀಜಿಯವರ ಪರ್ಯಾಯ ಇರ್ಬೋದು. ಅದ ನಂತರ 2 ವರ್ಷ ಅವರ ಕೈಯಲ್ಲಿ ಅವರೇ ನಡ್ಸ್ಕೊಂಡು ಬಂದಿದ್ದು. ಇದರ ವಿಶೇಷತೆ ಅಂದರೆ ಇದು ಏನು ವಿಗ್ರಹ ನೀವು ನೋಡ್ತಾ ಇದ್ದೀರಿ ಅದು ಉಡುಪಿ ಕರಾವಳಿಯ ವಿಗ್ರಹ ಅಲ್ಲ. ಇದು ಅಂದರೆ ಕರಾವಳಿಯ ಕಲ್ಲಿನಲ್ಲಿ ಮಾಡಿದಂತಹ ವಿಗ್ರಹ ಅಲ್ಲ. ಇದು ಗದಗ ಅಥವಾ ಲಕ್ಷ್ಮೇಶ್ವರ ಸೈಡ್ನಲ್ಲಿ ಸಿಗುವಂಥ ಒಂದು ಬಳಪ ಕಲ್ಲು ಅಂತ ಅದರಲ್ಲಿ ಮಾಡಿದಂಥ ವಿಗ್ರಹ. ಈ ವಿಗ್ರಹ ನೀವು ನೋಡಿದರೆ ಅದರಲ್ಲಿ ಪ್ರತಿಯೊಂದು ಅಂಶವು ಅವರ ಒಂದು ಸಣ್ಣ ಉಗುರಿಂದ ಹಿಡಿದು ಒಂದು ಕೂದಲು ತನಕ ಅದು ಅಚ್ಚುಕಟ್ಟಾಗಿ ಇಂಥ ವಿಗ್ರಹ ನೀವು ಎಲ್ಲಿಯೂ ನೋಡಲಿಕ್ಕೆ ಸಿಗಲಿಕ್ಕಿಲ್ಲ. ಅಷ್ಟು ಕ್ಲಿಯರ್ ಆಗಿದೆ ಇದು ವಿಗ್ರಹ. ಇದು ಒಂದು ಬಹುಶಃ ಅವರಿಗೆ ಒಂದು ಕನಕನ ಮೇಲಿನ ಒಂದು ಪ್ರೀತಿಯಿಂದ ಉಡುಪಿಯಲ್ಲಿ ಕನಕದಾಸರಿಗೆ ಏನು ಅದರ ಒಂದು ನೆಲೆ ನೀಡಬೇಕಂತ ಒಂದು ಆ ಉದ್ದೇಶದಿಂದ ಉಡುಪಿ ಶ್ರೀಕೃಷ್ಣ ಭೂಮಿಯನ್ನ ಕರ್ಮ ಭೂಮಿಯನ್ನಾಗಿ ಮಾಡಿಕೊಂಡು ಕನಕದಾಸರು ಉಡುಪಿಯಲ್ಲಿ ಶ್ರೀಕೃಷ್ಣನ ಭಕ್ತಿಯನ್ನ ಮಾಡಿದವರು. ಅವರ ಭಕ್ತಿಗೆ ಒಲಿದು ಕೃಷ್ಣ ದಿಕ್ಕನ್ನೇ ಬದಲಾಯಿಸಿದ ಇತಿಹಾಸ ಯಾರೂ ಕೂಡ ಮರೆಯಲಾಗದ್ದು. ಇದಕ್ಕೆ ಪೂರಕವಾಗಿ ಕನಕದಾಸರಿಗೆ ಅಂದಿನ ಶಾಸಕರಾಗಿದ್ದ ನನ್ನ ತಂದೆ ದಿವಂಗತ ಮಲ್ಪೆ ಮಧ್ವರಾಜರು ಶ್ರೀಕೃಷ್ಣನಿಗೆ ಅಭಿಮುಖವಾಗಿ ನಿರ್ಮಿಸಿದ್ದರು ಎನ್ನುತ್ತಾರೆ ಮಾಜಿ ಸಚಿವ ಪ್ರಮೋದ್. ಕರ್ನಾಟಕದ ದಾಸ ಪರಂಪರೆಯಲ್ಲಿ ಅತ್ಯಂತ ದೊಡ್ಡ ಒಂದು ಶಕ್ತಿಯಾಗಿರ್ತಕ್ಕಂಥ ಕನಕದಾಸರು ಕಾಗಿನಾಲೆ ತನ್ನ ಜನ್ಮಭೂಮಿಯಾಗಿದ್ದರೂ ಕೂಡ ಉಡುಪಿ ಶ್ರೀಕೃಷ್ಣನನ್ನು ತನ್ನ ಕರ್ಮಭೂಮಿಯನ್ನಾಗಿ ಆಯ್ಕೆ ಮಾಡಿರ್ತಕ್ಕಂಥದ್ದು ಇತಿಹಾಸದಿಂದ ನಾವು ನೋಡಿರ್ತಕ್ಕಂಥ ವಿಚಾರ. ಅಂತಹ ಕನಕದಾಸರಿಗೆ ಉಡುಪಿಯಲ್ಲಿ ಒಂದು ಶಾಶ್ವತವಾದ ನೆಲೆ ನೀಡಬೇಕು ಎಂಬತಕ್ಕಂಥ ದೃಷ್ಟಿಯಿಂದ ಅಂದಿನ ಶಾಸಕರಾಗಿದ್ದಂಥ ನನ್ನ ತಂದೆ ದಿವಂಗತ ಮಲ್ಪೆ ಮಧ್ವರಾಜರು ಕನಕದಾಸರ ಗುಡಿಯನ್ನು ಉಡುಪಿಯಲ್ಲಿ 1967ರಲ್ಲಿ
ಉಡುಪಿ ಶ್ರೀಕೃಷ್ಣನಿಗೆ ಅಭಿಮುಖವಾಗಿ ನಿರ್ಮಿಸುವುದರ ಮೂಲಕ ಆ ಒಂದು ಕನಕದಾಸರ ಗುಡಿಯನ್ನು ಅಂದಿನ ಮುಖ್ಯಮಂತ್ರಿ ವೀರಶೈವ ಸಮಾಜಕ್ಕೆ ಸೇರಿದಂಥ ನಿಜಲಿಂಗಪ್ಪನವರನ್ನು ಕರೆಸಿ ಉದ್ಘಾಟನೆಗೊಳಿಸಿ ಅಂದಿನ ಸಂದರ್ಭದಲ್ಲಿ ಪೂಜ್ಯ ಪೇಜಾವರ ಸ್ವಾಮಿಗಳಾದಂಥ ಶ್ರೀ ಶ್ರೀ ವಿಶ್ವೇಶತೀರ್ಥ ಸ್ವಾಮೀಜಿಯವರ ಉಪಸ್ಥಿತಿಯಲ್ಲಿ ಗಂಗಾಮತ ಸಮಾಜಕ್ಕೆ ಸೇರಿದಂಥ ನಮ್ಮ ತಂದೆ ಹಾಲು ಮತ ಸಮಾಜಕ್ಕೆ ಸೇರಿದಂಥ ಕನಕದಾಸರ ಗುಡಿಯನ್ನು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು ಒಂದು ರೀತಿಯಲ್ಲಿ ಇದೊಂದು ಜಾತ್ಯತೀತ ಒಂದು ವ್ಯವಸ್ಥೆಗೆ ಹಿಡಿದ ಕನ್ನಡಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಒಟ್ಟಿನಲ್ಲಿ ಇತಿಹಾಸ ಕಂಡಿರುವ ಭಕ್ತ ಶ್ರೇಷ್ಠನಾಗಿ ಗುರುತಿಸಿರುವ ಕನಕದಾಸನ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿದ ಕೀರ್ತಿ ದಿವಂಗತ ಮಲ್ಪೆ ಮಧ್ವರಾಜರಿಗೆ ಸಂದಿದೆ. ಪ್ರಮೋದ್ ಸುವರ್ಣ, ನಮ್ಮ ಕೂಡ್ಲ ನ್ಯೂಸ್ 24/7.